ಬಯಸಿಂದ ಒಂದು ಫಿಲಂ ಶಾರ್ಟ್ ಫಿಲಂ ಮಾಡಿದ್ದಾರೆ. ಅದನ್ನ ನಮಗೋಸ್ಕರ ಮಾಡ್ತಾ ಇರೋದು. ಅಕಸ್ಮಾತ್ ಟ್ರಾಫಿಕ್ ಲೇಟ್ ಆದ್ರೆ ಅದಕ್ಕೂ ನಮಗೆ ಬೈತಾರೆ, ಅದಕ್ಕೂ ಒಂದು ಬೆಲೆ ಕೊಡಲ್ಲ. ಲೇಟ್ ಬಂದಿರ ಅಂತ ಹೇಳ್ಬಿಟ್ಟು ಮದ್ರಾಗ ಒಂದು ಡಿಲಿವರಿ ತೋರಿಸ್ತಾರೆ, ರೆಸ್ಪಾನ್ಸ್ ಕೊಡಲ್ಲ. ಮತ್ತೆ ಕಸ್ಟಮರ್ ಸಪೋರ್ಟಿಂಗು ಅಲ್ಲಿ ಫೋನ್ ಮಾಡಿರ್ತೀವಿ, ಅವರು ನಮಗೆ ಸ್ವಲ್ಪ ಬೆಲೆ ಕೊಡಲ್ಲ. ಅವಾಗ ಏನಾದ್ರು ತುಂಬಾ ಬೇಜಾರಾಗುತ್ತೆ ಮನಸ್ಸಿಗೆ. ಇದರಿಂದ ನಮಗೆ ಡೆಲಿವರಿ ಮಾಡೋಕ್ಕೆ ತುಂಬಾ ತೊಂದರೆಗಳು ಆಗ್ತಾ ಇದೆ. ಕಂಪ್ನಿ ಸಪೋರ್ಟ್ ಮಾಡ್ತಿಲ್ಲ. ಯಾವ ತರ ನಾವು ಕೆಲಸ ಮಾಡ್ತೀವಿ ಅದನ್ನ ತೋರಿಸಿದ್ದಾರೆ, ನಮ್ಗೆ ತುಂಬಾ ಸಂತೋಷ ಆಗಿದೆ. ಏನಪ್ಪಾ ಅಂತಂದ್ರೆ ನಾವು ದಿನಕ್ಕೆ ಏನು ಕಷ್ಟಪಡ್ತೀವೋ ಅದನ್ನ ಫುಲ್ಲು ಫಿಲಮಲ್ಲಿ ತೋರಿಸಿದ್ದಾರೆ, ನಮ್ಗೆ ತುಂಬಾ ಸಂತೋಷ ಆಗಿದೆ. ಇದರಿಂದ ನಮ್ಗೆ ಇನ್ನೂ ಖುಷಿ ಆಗಿದೆ. ಯಾಕೆಂದ್ರೆ ಕಸ್ಟಮರ್ ಸಪೋರ್ಟಿಂಗ್ ಮಾಡಲ್ಲ. ಸಪೋರ್ಟ್ ಸೆಂಟರ್ ಸಪೋರ್ಟ್ ಸೆಂಟರ್ ಅವರು ನಮ್ಗೆ ಸಪೋರ್ಟಿಂಗ್ ಮಾಡ್ತಾ ಇಲ್ಲ. ಈ ಕಡೆ ಕಸ್ಟಮರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ನಮಗೆ ಪೇಮೆಂಟ್ ರಿಸರ್ಚ್ ಇರುತ್ತೆ, ಪೇಮೆಂಟ್ ರಿಸರ್ಚ್ ಇರುತ್ತೆ. ಈ ತರ ನಮಗೆ ತೊಂದರೆಗಳು ಬೇಜಾನ ಆಗ್ತಾ ಇದೆ. ನಮಗೆ ಡೆಲಿವರಿ ಬಾಯ್ಸ್ ಫಿಲಂ ತೆಗೆದಿದ್ದಾರೆ, ತುಂಬಾ ಸಂತೋಷ ಆಗಿದೆ. ಇದರಿಂದ ಎಲ್ಲರೂ ಡೆಲಿವರಿ ಬಾಯ್ಸ್ ಹೆಲ್ಪ್ ಆಗುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನಾಳೆ ಡೆಲಿವರಿ ಬಾಯ್ಸ್ ಎಲ್ಲರೂ ನೋಡಿ